ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಮೊನ್ನೆಯಿಂದ ಇವತ್ತಿನವರೆಗೂ ಕೆಲವರು ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡುವ ಮೂಲಕ ಅಥವಾ ಕೆಲವರು ಸಿಹಿ ತಿಂಡಿಯನ್ನು ಹಂಚುವ ಮೂಲಕ ಹಾಗೂ ಸಾಮೂಹಿಕವಾಗಿ ಊಟವನ್ನು ಕೊಡುವ ಮೂಲಕ ಸಹ ಈ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಮೊನ್ನೆ ತಾನೇ ಮಂಗಳೂರಿನಲ್ಲಿ ಒಬ್ಬರು ಮುಸ್ಲಿಂ ವ್ಯಾಪಾರಿ ಮಲ್ಲಿಗೆ ಹೂವನ್ನು ಕೊಟ್ಟು ಈ ಒಂದು ನರೇಂದ್ರ ಮೋದಿಯವರು ಪ್ರಧಾನಿಯಾದಕ್ಕೆ ಸಂಭ್ರಮಿಸಿದ್ದಾರೆ. ನಾವು ಇಲ್ಲಿ ಇವತ್ತು ವಿಶೇಷವಾಗಿ ಸೇರಿದ ಉದ್ದೇಶ ಈ ಒಂದು ಸಡಗರವನ್ನು ನಾವು ಇಲ್ಲಿಯ ಈ ಪುಟಾಣಿ ಮಕ್ಕಳೊಂದಿಗೆ ಸಂಭ್ರಮಿಸಬೇಕು ಎನ್ನುವ ಉದ್ದೇಶದಿಂದ. ಅದಕ್ಕಾಗಿ ನಮಗೆ ಇವತ್ತು ಮಕ್ಕಳ ಜೊತೆ ಊಟ ಮಾಡಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಆದಕ್ಕೆ ನಾವು ನಿಮ್ಮೊಂದಿಗೆ ಇಲ್ಲಿ ಸಂಭ್ರಮಿಸಲು ಇಲ್ಲಿಗೆ ಬಂದಿದ್ದೇವೆ. ತಾವು ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಈ ಒಂದು ಇವತ್ತಿನ ಅನ್ನದಾನಕ್ಕೆ ನಮಗೆ ಸಹಕರಿಸಿದವರು ಶ್ರೀಮತಿ ವಿಜಯವಾಣಿ ಶೆಟ್ಟಿಯವರು. ಇವರು ಹೈದರಾಬಾದಿನ ಉದ್ಯಮಿ. ಅವರು ಮೋದಿಜಿಯವರ ಒಂದು ಅಭಿಮಾನಿ. ಅವರು ಹೈದರಾಬಾದಲ್ಲಿ ಸಹ ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಕ್ಷೇತ್ರಕ್ಕೆ ತನ್ನ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಅಲ್ಲಿ ಸಹ ಅವರಿಗೆ ಇಲ್ಲಿಯ ಮಕ್ಕಳಿಗೆ ಸಹ ಕೊಡಬೇಕು ಎನ್ನುವ ಒಂದು ಹುಮ್ಮಸ್ಸಿನಲ್ಲಿ ನಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಕ್ಕಾಗಿ ಅವರೊಂದಿಗೆ ನೇರವಾಗಿ ಮಾತಾಡಿ ಈ ಒಂದು ಕೊಡುಗೆಯನ್ನು ನೀಡುವಲ್ಲಿ ನಮಗೆ ಸಹಕರಿಸಿದವರು ಕಳೆದ 2 ತಿಂಗಳಿನಿಂದ ಈ ಸೋಮನಾಥ ಉಳ್ಯದವರು ವಸಂತ್ ಸುವರ್ಣ ಅಂತ. ಅವರು ಬೊಂಬೈಯಲ್ಲಿ ಉದ್ಯೋಗಿಯಾಗಿದ್ದರು. ಮೋದಿಯನ್ನು ಗೆಲ್ಲಿಸಲೇಬೇಕು ಎಂಬ ಛಲದಲ್ಲಿ ಅವರು 2 ತಿಂಗಳಲ್ಲಿ ರಜೆ ಹಾಕಿ ಭಾರಿ ಉತ್ಸಾಹದಿಂದ ಕೆಲಸ ಮಾಡಿ ಇದೀಗ ಬರುವವರ ಮುಂಬೈಗೆ ಹೋಗಲಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಚಿಕ್ಕ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಶರಣ್ ಪಂಪೇಲುವೆಯವರು, ವಿಶ್ವ ಹಿಂದೂ ಪರಿಷತ್ ಇದರ ವಿಭಾಗ ಕಾರ್ಯದರ್ಶಿ. ಇವರನ್ನು ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಂಗಳ ಸೇವಾ ಟ್ರಸ್ಟ್ ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರು ಇದರ ಸಂಚಾಲಕರಾದ ಶ್ರೀಯುತ ಅನಂತ ಕೃಷ್ಣ ಭಟ್ ನಮ್ಮೊಂದಿಗಿದ್ದಾರೆ. ಇವರಿಗೂ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾಜಪದ ರಾಜ್ಯ ಕಾರ್ಯಕಾರಿ ಸದಸ್ಯರಾದ ಶ್ರೀಯುತ ರವೀಂದ್ರ ಶೆಟ್ಟಿ ನಮ್ಮೊಟ್ಟಿಗಿದ್ದಾರೆ. ಇವರಿಗೂ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ನಮ್ಮೊಂದಿಗಿದ್ದಾರೆ. ಇವರಿಗೂ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. BJP ಜಿಲ್ಲಾ ಸಮಿತಿ ಸದಸ್ಯರಾದ ಶ್ರೀಯುತ ಸಂಜೀವ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾವು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇವೆ. ಹಿರಿಯರಾದ ಬಾಬು ಶೆಟ್ಟಿಯವರಿದ್ದಾರೆ. ಇವರು ಇದಕ್ಕಾಗಿ ಒಂದು ಬಹಳ ಮುಂಚೂಣಿಯಲ್ಲಿ ದುಡಿದವರು. ಇವರನ್ನು ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾನಾಗಲೇ ಹೇಳಿದಾಗೆ ವಸಂತ್ ಸುವರ್ಣ ನಮ್ಮೊಂದಿಗಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿ ಮುಂಬಯಿಯ ಉದ್ಯಮಿ, ಕವಿ ಹಾಗೂ ನಮ್ಮ ಅರೆಕಳದವರೇ ಆದ ಲಕ್ಷ್ಮೀನಾರಾಯಣ ಅರೆಕಳಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಗಾಯತ್ರಿ ಅನಂತ ಕೃಷ್ಣ ಭಟ್ ನಮ್ಮೊಂದಿಗಿದ್ದಾರೆ. ಇವರಿಗೂ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಭಾಗೀರಥಿ ನಮ್ಮೊಂದಿಗಿದ್ದಾರೆ. ಇವರಿಗೂ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪುಟಾಣಿ ಮಕ್ಕಳಿಗೂ ಅದೇ ರೀತಿ ಹೊಸಕುರಲ್ ಮಾಧ್ಯಮದವರಿಗೂ ಸ್ವಾಗತವನ್ನು ಬಯಸುತ್ತಾ ಅನೇಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ ವರ್ಷ ಪೂರ್ತಿ. ಇವತ್ತಿನ ಕಾರ್ಯಕ್ರಮ ಅತ್ಯಂತ ಪ್ರಶಸ್ತವಾದಂಥದ್ದು. ಯಾಕಂದರೆ ಕೇವಲ ಭಾರತ ಮಾತ್ರ ಅಲ್ಲ, ಜಗದಗಲ ಮೋದಿಯವರ ಗುಣಗಾನ ಮಾಡ್ತಾ ಇದ್ದಾರೆ. ಯಾವ ವ್ಯಕ್ತಿ ಇಡೀ ದೇಶಕ್ಕಾಗಿ ತನ್ನ ಎಲ್ಲವನ್ನೂ ಕೂಡ ಶಕ್ತಿಯನ್ನು ವ್ಯಯಿಸ್ತಾರೆ ಅಂಥವರನ್ನು ಇಡೀ ಭಾರತ ಇವತ್ತು ಗುರುತಿಸಿದೆ. ಕೇವಲ ನಮ್ಮ ದೇಶ ಮಾತ್ರ ಅಲ್ಲ, 197 ರಾಷ್ಟ್ರಗಳಲ್ಲಿ ಕೂಡ ಇವತ್ತು ಮೋದಿಯವರ ಹೆಸರು ಪ್ರಚಲಿತವಾಗಿದೆ. ಅವರ ಜೊತೆಗೆ ನಮ್ಮ ಭಾರತದ ಹೆಸರು ಕೂಡ ವಿಶ್ವವಿಖ್ಯಾತವಾಗಿದೆ. ಯಾವಾಗಲೂ ಕೂಡ
ಸೂರ್ಯೋದಯಗಳು ನಾವು ಆಸ್ವಾದಿಸಬೇಕಂತೆ. ಹಾಗೆ ಭಾರತದ ಭಾಗ್ಯೋದಯ ನಾವು ಕಳೆದ 5 ವರ್ಷಗಳಲ್ಲಿ, ಇನ್ನು ಮುಂದಿನ 5 ವರ್ಷಗಳಲ್ಲಿ, ಹೀಗೆ ಗಂಗಾ ನದಿಯ ಒಂದು ಸ್ವಚ್ಛತೆಯ, ಅದೇ ರೀತಿ ಭಾರತದ ಜನ ಸಾಗರ ಕೂಡ ಬಹಳ ಪರಿಶುದ್ಧ ಹೃದಯದಿಂದ, ಪರಿಶುದ್ಧ ಮನಸ್ಸಿನಿಂದ ಭಾರತೀಯ ಜನತಾ ಪಕ್ಷಕ್ಕೆ ಹಾಗೂ ನರೇಂದ್ರ ಮೋದಿಯವರಿಗೆ ತಮ್ಮೆಲ್ಲ ಸಹಕಾರ ನೀಡಿದೆ. ಹಾಗಾಗಿ ಕಮಲ ಅರಳಿದೆ, ಸೂರ್ಯೋದಯಕ್ಕೆ ನಾವು ಕಾಯ್ತಾ ಇದ್ದೇವೆ. ಭಾರತದ ಭವಿಷ್ಯ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಭವಿಷ್ಯ ಈ ದೇಶದ ಭವಿಷ್ಯದ ಒಳಗೆ ಅಡಗಿದೆ. ಒಂದು ದೇಶದಲ್ಲಿ ನಾಯಕತ್ವ ಕಳಪೆ ಅಂತ ನಾವು ಶಬ್ದ ಉಪಯೋಗಿಸ್ತೇವೆ. ಏನಾಗ್ತದೆ ಅಂತ ನಮ್ಮ ಹತ್ತಿರದ ಪಾಕಿಸ್ತಾನದಲ್ಲಿ ನೋಡ್ಬೋದು. ಎಷ್ಟು ಸಲ ನಮ್ಮ ದೇಶದ ಒಟ್ಟೊಟ್ಟಿಗೆ ಅವರು ಸ್ವಾತಂತ್ರ್ಯ ಪಡೆದವರು 47ರಲ್ಲಿ ಅನೇಕ ಸಲ ಬಿದ್ದರು, ಮಿಲಿಟರಿ ಆಡಳಿತ ಬಿದ್ದರು, ಪುನಃ ಮಿಲಿಟರಿ ಆಡಳಿತ. ಆದರೆ ನಮ್ಮ ಪ್ರಜಾಪ್ರಭುತ್ವ 47ರಿಂದ 2019 ಇನ್ನು ಪುನಃ 5 ವರ್ಷ ಸುಭದ್ರವಾದಂಥ ನೆಲೆಯಲ್ಲಿದೆ. ಆದ್ದರಿಂದ ನೀವೆಲ್ಲರಿಗೂ ಕೂಡ ಒಳ್ಳೆಯ ಭವಿಷ್ಯ ಕಾದಿದೆ. ಯಾವ ರೀತಿ ಅವರು ಕೆಲಸ ಮಾಡ್ತಾ ಹೋಗ್ತಾರೆ, ಅದೇ ರೀತಿ ತಳಮಟ್ಟದಲ್ಲಿ ನಮ್ಮ ಈ ಕುತ್ತಾರು ಈ ಪ್ರದೇಶದಲ್ಲಿ ಕೂಡ ಕಾರ್ಯಕರ್ತರು ಶ್ರಮಿಸಿದ್ದಾರೆ. ಆ ಒಂದು ವಿಶ್ವಾಸದಿಂದ, ಆ ಒಂದು ಪ್ರೀತಿಯಿಂದ ತಮ್ಮ ಎಲ್ಲ ಸರ್ವಸ್ವವನ್ನು ಕೂಡ ಬೆವರಿನ ಹನಿಯಲ್ಲಿ ಅವರು ನರೇಂದ್ರ ಮೋದಿಯವರ ಆ ವಿಜಯದ ಆ ಸಂಕೇತವನ್ನು ಅವರು ಕಂಡಿದ್ದಾರೆ. ಹಾಗಾಗಿ ನಿಮ್ಮಲ್ಲಿಯೂ ಕೂಡ ನಾನು ಹೇಳುವಂಥದ್ದು, ಸ್ವಚ್ಛ ಭಾರತದ ಕನಸಿರಲಿ, ಭವ್ಯ ಭಾರತದ ಒಂದು ಸುಂದರ ಕಲ್ಪನೆ ನಿಮ್ಮದೇ ಆದಂಥ ರೀತಿಯಲ್ಲಿ ಇದು ಮಾಡಿ, ನೀವು ಎಲ್ಲರೂ ಕೂಡ ದೊಡ್ಡ ಜನ ಆಗಬೇಕು. ದೊಡ್ಡ ಜನ ಅಂದರೆ ಸಣ್ಣವರಿದ್ದರು ದೊಡ್ಡದು ದೇಹದಲ್ಲಿ ಮಾತ್ರ ಅಲ್ಲ, ಬುದ್ಧಿಯಲ್ಲಿ ದೊಡ್ಡ ಜನ ಆಗಬೇಕು. ನಾನು ಯಾವಾಗಲೂ ಹೇಳಿಕೊಂಡು, ಒಳ್ಳೆಯ ಊಟ ಮಾಡಿ ಅಂತ ಶುರುವಿಗೆ, ಒಳ್ಳೆಯ ಆಟ ಆಡಿ, ಒಳ್ಳೆಯ ಪಾಠ ಓದಿ, ಒಳ್ಳೆಯ ತೋಟ ಕೂಡ ಬೆಳೆಸಿ. ಹಾಗೆ ಎಲ್ಲದರಲ್ಲಿ ಕೂಡ ನಾನು ಸಂಜೆ ಕೆಲವರಿಗೆ ಹೇಳಿದೆ, ಒಳ್ಳೆ ಬೆವರು ಬೇಕು, ನೀವು ಒಂದು ತೋಟಕ್ಕೆ ಹೋಗಿ ಇಲ್ಲದ್ರೆ ಗ್ರೌಂಡಿಗೆ ಹೋಗಿ ಅಂತ, ಸುಮ್ಮನೆ ಇಲ್ಲಿ ಕೂತ್ಕೊಳ್ಬೇಡಿ ಅಂತ. ಚಂದ ಊಟ ಮಾಡಿ, ಏನು ತೊಂದರೆ ಇಲ್ಲ, ದೇವರು ಕೊಡ್ತಾರೆ. ಹಾಗೆ ಪಾಠ ಕೂಡ ಓದಬೇಕು. ಹಾಗಾಗಿ ನರೇಂದ್ರ ಮೋದಿಯವರು ವಿಜಯವನ್ನು ಅವರು ಹೇಳಿದ್ದಾರೆ, ನೀವು ಹಾಕೋ ಒಂದೊಂದು ಓಟ್ ಕೂಡ ನನ್ನ ಅಕೌಂಟಿಗೆ ಬರ್ತದೆ, ಆ ಅಕೌಂಟ್ನಲ್ಲಿ ಪುನಃ ನಿಮಗೆ ಕೊಡ್ತೇನೆ ಅಂತ. ಅದು ಗ್ಯಾಸ್ ಅಥವಾ ಬಡವರ ಗುಡಿಸಲಿನ ಒಂದು ಒಳ್ಳೆಯ ಅವರಿಗೆ ಪುನಃ ಒಂದು ಮನೆ ಕಟ್ಟಿಸುವಂಥದ್ದಿರ್ಬೋದು, ಸ್ವಚ್ಛ ನೀರು ಕುಡಿಯುವಂಥದ್ದಿರ್ಬೋದು. ಈ ರೀತಿ ಇಡೀ ಅವರ ಸಚಿವ ಸಂಪುಟವೇ ಮೊನ್ನೆಯಿಂದ ಇನ್ನು ಅವರಿಗೆ ವಿರಾಮ ಇಲ್ಲ. ಮೋದಿಯವರು ಕೂಡ ರೆಸ್ಟ್ ತೆಕ್ಕೊಳ್ಳೋದಿಲ್ಲ. ಆದಿತ್ಯ ಅವರ ರಜೆ, ಮತ್ತೊಂದು ದಿನ ಸರ್ಕಾರಿ ರಜೆ ಅಂತ ಯಾವತ್ತಿರುವುದಿಲ್ಲ. ಇಲ್ಲಿದ್ದವರೆಲ್ಲರೂ ಕೂಡ ಶ್ರಮಜೀವಿಗಳು. ನಾನು ಇವರು ರವೀಂದ್ರದು, ಬಾಬು ಶೆಟ್ಟರದು, ಎಲ್ಲರೂ ಇವ್ರದ್ದು ಪಂಚಾಯತ್ನವರು, ನಮ್ಮ ಶರಣ್ ಪಂಪೇಲ್ ಎಲ್ಲರನ್ನು ನಾನು ಗುರುತಿಸಿದ್ದೇನೆ. ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ. ನಿಮ್ಮಲ್ಲಿ ಕೂಡ ಅದೇ ರೀತಿ ನಮ್ಮ ಈ ಬಾಲ ಸಂರಕ್ಷಣಾ ಕೇಂದ್ರದ ಪರವಾಗಿ, ಮಕ್ಕಳೆಲ್ಲರ ಪರವಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ನರೇಂದ್ರ ಮೋದಿಯವರ ಸುಭದ್ರವಾದಂಥ ನಾಯಕತ್ವದಲ್ಲಿ ಭಾರತ ಜಗದ್ಗುರು ಆಗಲಿ ಅಂತ. ಯಾಕಂದರೆ ನರೇಂದ್ರ ಇದೇ ಹೆಸರನ್ನ ವಿವೇಕಾನಂದರು ಹೇಳ್ತಾರೆ, ಒಂದಲ್ಲ ಒಂದು ದಿನ ಭಾರತ ಜಗದ್ಗುರು ಆಗ್ತದೆ ಅಂತ. ನಮಗೆ ನೆನಪಿದೆ, ಜನಸಂಘ ಅಂತ ಒಂದು ಪಕ್ಷ ಕೇವಲ 1 ಸೀಟು 2 ಸೀಟು, ಜಗನ್ನಾಥರಾವ್ ಜೋಶಿಯವರ ಭಾಷಣ ಕೇಳಲಿಕ್ಕೆ ನಾವು ಹೋಗ್ತಾ ಇದ್ದೆವು. ಆದರೆ ಏನು ಮಾಡೋದು, ಭಾಷಣ ಕೇಳಲಿಕ್ಕೆ ಎಲ್ಲರೂ ಬರ್ತಾಯಿದ್ರು. ಕೊನೆಗೆ ಗೆಲ್ಲುವಾಗ ಕಾಂಗ್ರೆಸ್ನವರು ಗೆಲ್ಲೋದು. ಪ್ರತಿ ಸಲ ನಾವು ಸಣ್ಣದಿರುವಾಗ, ನಿಮ್ಮ ಹಾಗಿರುವಾಗ ಜನಸಂಘ ಅಂತ ಪಕ್ಷ ಇತ್ತು. ಇಲ್ಲ, ನಮಗೆ ಆಸೆ ಇಲ್ಲ, ಯಾವಾಗಲೂ ಅವರೇ. ಆದರೆ ಆ ಕಾಲದ ಚಕ್ರ ಹೇಗೆ ಬದಲಾಗ್ತಾ ಹೋಯಿತು ಅಂತ. ಇವತ್ತು ಭಾರತದ ಉದ್ದಗಲದಲ್ಲಿ ಕೂಡ ಕಮಲ ಅರಳಿದೆ. ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಒಳ್ಳೆಯ ದಾರಿ ಒದಗಿದೆ. ಅದರ ಸಂತಸಕ್ಕಾಗಿ ನಾವೆಲ್ಲ ಹಿರಿಯರು ಬಂದಿದ್ದೇವೆ. ಒಂದು ಮನೆಯ ವಾತಾವರಣ ಇದು. ಮನೆಗೆ ಹಿರಿಯರು ಕಿರಿಯರು ನಾವೆಲ್ಲ ಒಟ್ಟು ಸೇರಿ ಇವತ್ತು ಭೋಜನದ ವ್ಯವಸ್ಥೆ ಕೂಡ ವಿಜಯವಾಣಿ ಅಂತ ಹೆಸರು ಕೂಡ ನಮ್ಮದು ದಿನಪತ್ರಿಕೆ ನೆನಪಾಗ್ತದೆ. ವಿಜಯವಾಣಿ ನನಗೆ ನೋಡಿದೆ, ಎಂಥದ್ದು ಇದು ಅಂತ, ಪತ್ರಿಕೆ ಅವರಂತ. ಹಾಗೆ ನಾವು ಎಲ್ಲರಿಗೂ ಕೂಡ ನಾನು ಆಶ್ರಮದ ಮಕ್ಕಳ ಪರವಾಗಿ ಪ್ರೀತಿಯ ನಲ್ಮೆಯ
ಸ್ವಾಗತ ಮತ್ತು ನಮನಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನೀವೆಲ್ಲ ಬಂದಿದ್ದೀರಿ, ನಮಗೆ ಖುಷಿ, ನೀವು ಮನೆಯವರು. ಹಾಗೆ ನಾವೆಲ್ಲ ಒಟ್ಟು ಕೂಡ ಭೋಜನ ಸ್ವೀಕರಿಸುವ. ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ. ಒಂದು ಮಾತು ಹೇಳ್ತೇನೆ, ಯಾವ ರೀತಿ ನರೇಂದ್ರ ಮೋದಿಯವರು ಮತ್ತು ಅವರ ಮಂತ್ರಿಮಂಡಲದ ಒಬ್ಬೊಬ್ಬರು ಕೂಡ ಕೆಲಸ ಮಾಡ್ತಾರೆ, ಶ್ರಮ, ಅದೇ ರೀತಿ ನೀವು ಕೂಡ ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು. ಇತ್ತೀಚೆಗೆ 1.5 ತಿಂಗಳ ಹಿಂದೆ ಜಪಾನಲ್ಲಿ ನಾವು ಒಂದು ವಾರ ನಾನು ಮತ್ತು ನನ್ನ ಶ್ರೀಮತಿಯವರಿದ್ದೆವು. 1ನೇ ತಾರೀಕಿನ 10ನೇ ತಾರೀಕಿನವರೆಗೆ ಏಪ್ರಿಲ್ ತಿಂಗಳಲ್ಲಿ ಜಪಾನ್ನಲ್ಲಿದ್ದೆವು. ಅಲ್ಲಿ ನಾನು ಕಂಡುಕೊಂಡಂಥ ಒಂದು ಸತ್ಯ ಅಂದರೆ ದಿನಕ್ಕೆ 10 ಗಂಟೆ 12 ಗಂಟೆ ದುಡಿತಾರೆ ಪ್ರತಿಯೊಬ್ಬರು ಕೂಡ. ಅವರಿಗೆ ಅದು ರಾತ್ರಿ 11 ಗಂಟೆಗೆ ಬಂದರೂ ಕೂಡ ಹೆಂಡತಿ ಜೋರು ಮಾಡೋದಿಲ್ಲಂತೆ ಗಂಡನಿಗೆ, ಯಾಕೆಂದರೆ ಅವರು ಕೆಲಸ ಮಾಡ್ತಾರೆ. ನಾವು ಒಂದು ಸಂಸ್ಥೆಗೆ ಸೇರಿದರೆ ಅದು ನಮ್ಮ ಫ್ಯಾಮಿಲಿ ಅಂತೇಳಿ ಇದೇ ಶಬ್ದ ಅಲ್ಲಿ ಉಪಯೋಗಿಸಿದರು. ಅಲ್ಲಿ HSS ಅಂತಿದೆ, ನಮ್ಮಲ್ಲಿ RSS ಇದ್ದಾಗೆ ಹಿಂದೂ ಸ್ವಯಂ ಸೇವಕ ಸಂಘ ಅಂತ. ಹೋದ ದಿವಸವೇ ನಮಗೆ ಅವರೊಂದು ಔತಣ ಕೂಟ ಕೊಟ್ಟಿದ್ದರು. ಆಗ ಅವರು ಅದನ್ನು ಕೆಲವು ಸಂಗತಿ ಹೇಳಿದರು. ಇಲ್ಲಿ 10 ಗಂಟೆ ಅವರೇಜ್ ಅಂತ. ಮಕ್ಕಳಿಗೆ ನಾನು ಹೇಳೋದು, ಯಾರು ಕೂಡ ಆಲಸ್ಯದಲ್ಲಿ ಇರಬಾರ್ದು. ನರೇಂದ್ರ ಮೋದಿಯವರ ವಿಜಯದ ಊಟ ನಾವು ಇವತ್ತು ಅವರು ಕೊಟ್ಟಿದ್ದಾರೆ, ಮಾಡ್ತೇವೆ. ಅದರ ಒಟ್ಟೊಟ್ಟಿಗೆ ನಮ್ಮಲ್ಲಿ ಒಂದು ಶಕ್ತಿ ಬರಬೇಕು, ಹೌದಾ ಅಲ್ವಾ? ಹಾಗೆ ಸರಿ. ಆಟ, ಊಟ, ಪಾಠ, ತೋಟ ಮತ್ತು ಇನ್ನೂ ಸ್ವಲ್ಪ ಬೇರೆ ಸಂಗತಿ ಹೇಳುವ. ನಾವೆಲ್ಲ ಕೆಲಸ ಪಂಚಾರಿಗೆ ಹೊರಲಿಕ್ಕೆ ಉಂಟು. ಆಗ 1 ಗಂಟೆ ನಮ್ಮದು ಮುಂದೆ ಹೋಗ್ತದೆ. ದೇವರು ಒಳ್ಳೇದು ಮಾಡಲಿ. ನಿಮಗೆಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ ವಿಶ್ವ ಹಿಂದೂ ಪರಿಷತ್ತಿನ ಇದೊಂದು ಪ್ರಕಲ್ಪ, ಅದೇ ರೀತಿ ಪಕ್ಕದಲ್ಲಿ ಗೋಶಾಲೆ ಇದೆ, ಇದರಿಂದ ದೊಡ್ಡ ಪ್ರಕಲ್ಪ. 40 ವರ್ಷಗಳ ನಿರಂತರ ಈ ಅನ್ನದಾನ ಇಲ್ಲಿ ನಡೆದಿದೆ. 1980 ಮಾರ್ಚ್ 23 ಗೋಧೂಳಿ ಲಗ್ನದಲ್ಲಿ ಶುಭಾರಂಭಗೊಂಡಂಥ ಸಂಸ್ಥೆ ಅವತ್ತಿನಿಂದ ಇವತ್ತಿನವರೆಗೆ ಇಲ್ಲಿ ಕೊರಗಜ್ಜನ ಸಾನ್ನಿಧ್ಯ, ಅದೇ ರಾಮದೇವರ ನಿರಂತರ ಪೂಜೆ, ಇದೊಂದು ದೇವಸ್ಥಾನದ ರೀತಿಯಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇವತ್ತಿನವರೆಗೆ ದೇವರು ನಡೆಸಿದ್ದಾರೆ. ಬಂದಂಥ ಎಲ್ಲ ಹಿರಿಯರಿಗೆ ಪ್ರೀತಿಯ ನಮನಗಳನ್ನು, ಮಕ್ಕಳ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ಕೃಷ್ಣ ಭಟ್ ಇವರಿಗೆ ಇದೀಗ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರಿಂದ ತಿರುಗುತ್ತಾ ಹೋದರೆ ನನಗೆ ಬಹಳ ಒಂದು ಆತ್ಮೀಯವಾದಂತಹ ಜಾಗ ಇದು ಕೂಡ. ಇಲ್ಲಿ ಗೇಟ್ ಒಳಗಡೆ ಬರಬೇಕಿದ್ರೆ ಮಕ್ಕಳ ಬಾಯಲ್ಲಿ ಬರುವಂಥದ್ದು ಜೈ ಶ್ರೀರಾಮ್. ಮಕ್ಕಳೇ, ನಾವು ಅಂತ ಶ್ರೀರಾಮಚಂದ್ರನನ್ನು ನೋಡಲಿಲ್ಲ, ಶ್ರೀಕೃಷ್ಣ ಪರಮಾತ್ಮನನ್ನು ನೋಡಲಿಲ್ಲ. ಏನು ಇಲ್ಲಿ ಹಿರಿಯರು ಬಂದು ನಮಗೆ ಮಾರ್ಗದರ್ಶನ ಮಾಡ್ತಾರಾ, ನಮಗೆ ಬೇರೆ ಬೇರೆ ಇತಿಹಾಸದ ಮಹಾಪುರುಷರ ಬಗ್ಗೆ ಹೇಳ್ತಾರೆ, ಆದರೆ ಯಾರನ್ನು ಕೂಡ ನೋಡಲಿಲ್ಲ. ಬಹುಶಃ ಸ್ವಾಮಿ ವಿವೇಕಾನಂದರ ಬಗ್ಗೆ ಇತ್ತೀಚಿನ ಯೂತ್ ಇನ್ಸ್ಪಿರೇಷನ್ ಆಗ್ತಾ ಇದೆ. ಆದರೆ ಅವೆಲ್ಲ ಶಕ್ತಿಯನ್ನು ಒಟ್ಟು ಮಾಡಿ ಇವತ್ತು ಭಾರತದ ಚುಕ್ಕಾಣಿಯನ್ನು ಹಿಡೀಲಿಕ್ಕೆ ಬಹುಶಃ ದೇವರೇ ಒಂದು ಸೃಷ್ಟಿ ಮಾಡಿದಂಥ ಒಬ್ಬ ಯುಗ ಪುರುಷ ಅಂತ ಹೇಳಿದರೆ ಇವತ್ತು ನಮ್ಮ ಪ್ರಧಾನಿಗಳಾದಂತಹ ನರೇಂದ್ರ ದಾಸ್ ಮೋದಿಜಿಯವರು. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಅವರು ಅಧಿಕಾರದ ಚುಕ್ಕಾಣಿಯನ್ನು ಮೊದಲ ಬಾರಿ ಹಿಡಿಯುವಾಗ ಈಗಾಗಲೇ ನಮ್ಮ ಹಿರಿಯರು ಹೇಳಿದಾಗೆ ಸ್ವಚ್ಛ ಭಾರತಿನ ಪರಿಕಲ್ಪನೆಯೊಂದಿಗೆ ಅವರು ಅಧಿಕಾರ ಹಿಡಿದದ್ದು. ಆಗ ನಮ್ಮಲ್ಲಿ ಕೂಡ ಏನೋ ಇತ್ತು, ಏನಪ್ಪ ಪೊರಕೆ ಇಟ್ಕೊಂಡು ಸ್ವಚ್ಛ ಮಾಡೋದಂತ. ನಾನು ಈ ಮಾತನ್ನು ಪ್ರತಿ ಬಾರಿ ಉಲ್ಲೇಖ ಮಾಡ್ತೇನೆ. ಆದರೆ ಅವರು ಸ್ವಚ್ಛ ಭಾರತ್ನ ಪರಿಕಲ್ಪನೆ ಇಟ್ಕೊಂಡದ್ದು ಇಡೀ ಭಾರತ ಯಾವ ರೀತಿ ಸ್ವಚ್ಛತೆಗೊಳ್ಬೇಕು, ಕೇವಲ ಕಸವನ್ನು ನಮ್ಮ ಮನೆಯಿಂದ ಹಿತ್ತಲಿಂದ ಗುಡಿಸುವುದು ಮಾತ್ರ ಅಲ್ಲ, ಶೌಚಾಲಯದ ಮೂಲಕ ಎಷ್ಟೋ ಸಾವಿರ ಫಂಡ್ಗಳು ಬರ್ತಾ ಇರುವಂಥ ಸಂದರ್ಭದಲ್ಲಿ ಅದು ವಿನಾಕಾರಣ ಮೂಲೆ ಗುಂಪಾಗ್ತಿತ್ತು. ಇಂಥ ಕಲ್ಪನೆಯನ್ನು ಇಟ್ಕೊಂಡಂತಹ ಒಬ್ಬ ಸಾಮಾನ್ಯ ಕುಟುಂಬದಿಂದ ಎಲ್ಲರೂ ತಮಾಷೆ ಮಾಡ್ತಾ ಇದ್ರು, ಚಾಯ್ ಪೇ ಚರ್ಚಾ ಚಾಯ್ ವಾಲ ಅಂತೇಳಿ. ಆದರೆ ನಮ್ಮ ಬದುಕಿಗೆ ಅವರು ಪ್ರೇರಣೆಯಾಗಿದ್ದಾರೆ. ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯುವುದು ಮಹಾ ತಪ್ಪು ಅಂತೆ. ಯಾಕಂತೇಳಿದರೆ ನಮ್ಮ ಜನ್ಮ ಅಥವಾ ನಮ್ಮ ನಕ್ಷತ್ರ, ನಮ್ಮ ಕುಟುಂಬ ಹೇಗೋ ಇರ್ಬೋದು, ನಾವೆಲ್ಲ ಕನಸುಗಳನ್ನು ಹೊತ್ಕೊಂಡು ಬರ್ತಿದ್ದವರು. ನಮಗೆ ಗೊತ್ತಿದೆ, ರಾಷ್ಟ್ರಪತಿ ಅಬ್ದುಲ್ ಕಲಾಂ ಜಿ ಒಂದು ಒಳ್ಳೆ ಮಕ್ಕಳಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ, ಕನಸುಗಳನ್ನು ಕಾಣಿ, ಅದರ ಹಗಲುಗನಸನ್ನು ದಯವಿಟ್ಟು ಕಾಣಲಿಕ್ಕೆ ಹೋಗಬೇಡಿ ಮಕ್ಕಳೇ. ಕನಸು ಕಂಡಾಗ ಕನಸನ್ನು ಯಾವ ರೀತಿ, ನಮಗೆ ಬಹಳ ಸಮಸ್ಯೆಗಳು ಬರ್ತದೆ. ಆದರೆ ಇವತ್ತು ಮೋದಿಜಿಯವರ 5 ವರ್ಷದ ಅವಧಿಯಲ್ಲಿ, ಯಾಕಂತೇಳಿದರೆ ಇಲ್ಲಿ ನನ್ನ ಪ್ರೀತಿಯ ಹೆಣ್ಮಕ್ಳಿದ್ದಾರೆ, ನಾವೆಲ್ಲ ಪುಣ್ಯವಂತರು ಇಂಥ ಒಂದು ಪ್ರಧಾನಿಯನ್ನು ಪಡೀಲಿಕ್ಕೆ. ಹಿಂದಿನ ಕಾಲದಲ್ಲಿ ಹೆಣ್ಣು ಅಂತ ಹೇಳಿದರೆ ಅದು ಭ್ರೂಣದಿಂದಲೇ ಅಂತ್ಯ ಆಗ್ತಾ ಇರುವಂಥ ಕಾಲ ಇತ್ತು. ಆದರೆ ಇಲ್ಲಿ ನಾನು ಕೂಡ ಒಂದು ಸ್ವಯಂ ಸೇವೆ ದುಡಿದ ಅನುಭವದಿಂದ ಹೇಳ್ತಾ ಇದ್ದೇನೆ, ನನಗೆ ಪ್ರತಿಯೊಂದು ಪುಟ್ಟ ಮಕ್ಕಳು, ಯಾಕಂದರೆ ನನ್ನ ಸಂಸ್ಥೆಯಲ್ಲಿ ಕೂಡ ಇಂಥ ಮಕ್ಕಳೇ ತಾಯಿಯ ಪ್ರೀತಿಯನ್ನು ನಮ್ಮ ಜೊತೆ ಹುಡುಕ್ತಾ ಇದ್ದವರು, ನಾವೆಲ್ಲ ಕೊಟ್ಟವರು. ಹಾಗಿರುವಾಗ ನಿಮ್ಮಲ್ಲಿ ಕೂಡ ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಮಾನಸಿಕವಾದಂಥ ನೋವುಗಳಿದೆ, ಅದನ್ನೆಲ್ಲ ಬದಿಗೊತ್ತಿ ಈಗಾಗಲೇ ನಮ್ಮ ಸಂಸ್ಥೆ ಹಿರಿಯರು ಹೇಳಿದಾಗೆ ನೀವು ಏನನ್ನ ನಿಮ್ಮ ಗುರಿ
ಅಚಲವಾಗಿರಲಿ. ನಮಗೆ ಗೊತ್ತಿರುವ ಹಾಗೆ ಯಾವ ಒಂದು ನಮ್ಮ ಇರ್ಬೋದು, ನಮ್ಮ ಜನ್ರೇಷನ್ ಇರ್ಬೋದು, ಮುಂದೆ ನಿಮ್ಮ ಜನ್ರೇಷನ್ ಇರ್ಬೋದು, ನಾವು ಯಾವುದನ್ನು ನೋಡಲಿಲ್ಲ. ಇಂಥ ಒಂದು ಸರ್ಕಾರಿ ಯೋಜನೆಗಳು ಇವತ್ತು ಬಡವನ ಮನೆಯ ಪಾಲಿಗೆ ಕೂಡ ಆಗ್ತಾ ಇದೆ. ಅದು ಆಯುಷ್ಮಾನ್ ಅಂತ ಯೋಜನೆಗಳಿರ್ಬೋದು, ಅಥವಾ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಸುಕನ್ಯಾ ಸಮೃದ್ಧಿ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರಲಿ, 10 ವರ್ಷದ ಒಳಗಿನ ಮಕ್ಕಳಿದ್ರೆ ಆ ಮಕ್ಕಳ ಹೆಸರಲ್ಲಿ ಈಗಲೇ ಸ್ವಲ್ಪ ಹಣವನ್ನು ಡೆಪಾಸಿಟ್ ಮಾಡ್ತಾ ಹೋದರೆ ಮುಂದೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ಮದುವೆ ಖರ್ಚಿಗೆ, ಈ ರೀತಿ ಹೆಣ್ಣು ಮಕ್ಕಳಿಗೆ ಕೇವಲ ಯೋಜನೆಯನ್ನು ಮಾತ್ರ ಕೊಟ್ಟದ್ದಲ್ಲ. ಇವತ್ತು ಯಾವುದೇ ಒಂದು ಸರ್ಕಾರ ಬಂದಾಗ ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ ನಮ್ಮ ಅಣ್ಣಂದಿರೆಲ್ಲರೂ ಮೀಸಲಾತಿ 50% ಅಂತೇಳಿ. ಆದರೆ ಇವತ್ತು ಲೋಕಸಭೆಯಲ್ಲಿ ಮತ್ತೊಂದು ಕೂಗಾಗ್ತಾ ಇದೆ 16% ಮಾತ್ರ. ಅದು ನಮ್ಮ ಬ್ಯಾಡ್ ಲಕ್ ಅಂತ ಹೇಳಬೇಕು ಬಹುಶಃ. ಯಾಕಂತ ಹೇಳಿದ್ರೆ ಸೋಲು ಗೆಲುವು ಇದ್ದದ್ದೇ. ಈ ಸಂದರ್ಭದಲ್ಲಿ ಇವತ್ತು ವಿಶೇಷವಾದಂಥ ನೋಡಿ, ಇಷ್ಟೆಲ್ಲ ಸರ್ಕಾರಗಳು ಬಂದು ಯಾವುದಾದ್ರೂ ಒಂದು ರೀತಿಯ ರಕ್ಷಣಾ ಸಚಿವರಿರ್ಬೋದು ಅಥವಾ ಇವತ್ತು ಹಣಕಾಸಿನ, ಯಾಕಂತ ಹೇಳಿದ್ರೆ ನಾವೆಷ್ಟು ದುಡಿದ್ರೂ ಕೂಡ ಎಲ್ಲ ಹಣಕಾಸಿನ ಲೆಕ್ಕಾಚಾರ ಇಟ್ಕೊಳ್ಳುವವರು ನಮ್ಮೆಲ್ಲ ಹಣಕಾಸು ಖಾತೆಯನ್ನ ನಿರ್ಮಲಾ ಸೀತಾರಾಮನ್ ತರ ಒಂದು ದಿಟ್ಟ ಮಹಿಳೆಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಮೋದಿಜಿಯವರ ಕಲ್ಪನೆ, ಹೆಣ್ಣು ಮಕ್ಕಳ ಮೇಲಿರುವಂಥ ಗೌರವ, ಅಭಿಮಾನ ಎಷ್ಟಿದೆ ಅಂತೇಳಿ ನಾವು ಲೆಕ್ಕ ಹಾಕ್ಕೊಳ್ಬೇಕು. ಇಂಥ ಸಂದರ್ಭದಲ್ಲಿ ಇವತ್ತು ಕೇವಲ ನಮ್ಮಂಥವ್ರಿಗೆ ಮಾತ್ರ ಅಲ್ಲ, ಭಾರತೀಯ ಗಡಿಯನ್ನು ಕಾಯ್ತಾ ಇರುವಂಥ ನಮ್ಮ ಸೇನಾನಿಗಳಿರ್ಬೋದು, ಅವರ ಮಕ್ಕಳಿಗಿರ್ಬೋದು. ನಾನು ಈ ಮಾತುಗಳನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ದಿನಂಪ್ರತಿ ಈಗಾಗಲೇ ನಮ್ಮ ಹಿರಿಯರು ಹೇಳಿದಾಗೆ ಆಟ ಪಾಠ ಊಟ ತೋಟದ ಜೊತೆ ಇಂಥ ಕೆಲವು ಜನರಲ್ ನಾಲೆಜ್ಗಳನ್ನು ಮೈಗೂಡಿಸ್ಕೊಳ್ಳಿ. ಇವತ್ತಿನ ದಿ ಖಲೀಜ್ ಒಂದು ಪತ್ರಿಕೆಯಲ್ಲಿ, ದುಬೈಯ ಪತ್ರಿಕೆಯಲ್ಲಿ 40 ಪುಟಗಳಲ್ಲಿ ಮೋದಿಜಿ ಅವರಿಗೆ ಅಲ್ಲಿಯ ಯಾರು ಅಲ್ಲಿಯ ಇದ್ದಾರೆ ದುಬೈನ ನಿವಾಸಿಗಳಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಅಂತೆ. ನನಗೊಬ್ಬರು ಕಳಿಸಿದ್ರು ಬೆಳಿಗ್ಗೆ, ಅವ್ರ ಪತ್ರಿಕೆಯನ್ನು ಓದ್ತಾ, ಒಂದು ಪುಸ್ತಕವನ್ನು ಓದ್ತಾ, ಹೇಗೆ ಇಲ್ಲೆಲ್ಲಿದೆ 40 ಪೇಜುಗಳಲ್ಲಿ ಪ್ರಪ್ರಥಮ ಬಾರಿಗೆ ವಿದೇಶದ ಒಂದು ಪುಸ್ತಕದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿರುವಂಥದ್ದು. ಅವರು ದುಬೈಗೆ ಹೋಗಿರುವಾಗ ನೋಡಿ, ಇದೆಲ್ಲ ಒಬ್ಬ ಸಾಮಾನ್ಯ ಮನುಷ್ಯ. ಮೋದಿಜಿಯವರ ತಾಯಿ ಕೂಡ ಬಡತನದಿಂದ ಬಂದು, ಅವ್ರ ತಂದೆ ತಾಯಿ ಅವರು ಇವತ್ತು ಈ ಹಂತಕ್ಕೆ ಏರಿದ್ದಾರೆ. ನಮಗೆಲ್ಲ ಅವರು ಇನ್ಸ್ಪಿರೇಷನ್ ಆಗಿದ್ದಾರೆ. ಅಂಥ ಸಂದರ್ಭದಲ್ಲಿ ವಿಜಯವಾಣಿ ಶೆಟ್ಟಿ ಅಕ್ಕ ನಿಮ್ಮ ಮೇಲೆಲ್ಲ ಮೇಲೆ ಪ್ರೀತಿ ಇಟ್ಕೊಂಡು, ಈಗಾಗಲೇ ಅಣ್ಣ ಹೇಳಿದಾಗೆ ವಿಜಯೋತ್ಸವನ ಬೇರೆ ಬೇರೆ ರೀತಿಯಲ್ಲಿ, ನಾನು ಮೊನ್ನೆ ಆದಿತ್ಯವಾರ ಭಾಳ ಖುಷಿ ಆಯಿತು. ಒಂದು ಕಡೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇರ್ಬೋದು, ಅಥವಾ ಅನ್ನದಾನ ಸೇವೆ ಇರ್ಬೋದು. ನಮಗೆ ಎಷ್ಟು ಗ್ರ್ಯಾಟಿಟ್ಯೂಡ್ ಹೇಳಿದರೂ ಕೂಡ ಸಾಕಾಗಲಿಕ್ಕಿಲ್ಲ. ಅಂಥ ಸಂದರ್ಭದಲ್ಲಿ ಈ ಕೊಡುವಂಥ ಅನ್ನದಾನದ ಪ್ರಸಾದ ನಿಮ್ಮ ಬದುಕಿಗೆ ಮತ್ತೊಮ್ಮೆ ಹೊಸ ಬೆಳಕನ್ನು, ಹೊಸ ಭರವಸೆಯನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ ಕೂಡ ಇನ್ನೊಂದು 10 ವರ್ಷ ನಮ್ಮ ಮೋದಿಜಿಯವರು ನಮ್ಮ ದೇಶಕ್ಕೆ ಪ್ರಧಾನಿಯಾಗಿ ಇವತ್ತು ವಿಶ್ವಗುರುವಾಗಿ ಇಡೀ ಒಂದು ನಮ್ಮ ದೇಶಕ್ಕೆ ಮತ್ತು ಇಡೀ ವಿಶ್ವಕ್ಕೆ ಸಂದೇಶ ಸಾರುವಂತಹ ಒಂದು ಸಂದೇಶವಾಗಲಿ ಅಂತ ಹೇಳ್ತಾ, ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟ ವಿಜಯವಾಣಿ ಅಕ್ಕ ಮತ್ತು ಅವರ ಕುಟುಂಬಕ್ಕೆ ದೇವರು ಸದಾಕಾಲ ಸುಖ ಸಂತೋಷ ಆರೋಗ್ಯ ಸಮೃದ್ಧಿಯನ್ನು ಕೊಡ್ತಾ, ವಿಶೇಷವಾಗಿ ನಾನು ಉಮೇಶ್ ಅಣ್ಣನವರ ಬಗ್ಗೆ ಹೇಳಲೇಬೇಕು. ನಾವು ನೋಡ್ತಾ ಇದ್ದೇವೆ ಈ ಎಲೆಕ್ಷನ್ ಸ್ಟಾರ್ಟ್ ಆಗದಿನಿಂದ ಅದು ವಸಂತಣ್ಣ ಕಚೇರಿಯಲ್ಲಿರ್ಬೋದು, ಫೀಲ್ಡಲ್ಲಿರ್ಬೋದು, ಎಲ್ಲಿ ಕೂಡ ಓಡಾಟ ಮಾಡ್ತಾ ಇದ್ದಾರೆ. ತನ್ನ ಉದ್ಯಮ, ದಿನನಿತ್ಯದ ಹೊಟ್ಟೆಪಾಡಿನ ಉದ್ಯಮ ಬಿಟ್ಕೊಂಡು ಒಬ್ಬ ವ್ಯಕ್ತಿ ನಿರಂತರ 2 ತಿಂಗಳಿಗೆ ಸೇವೆ ಮಾಡಬೇಕಿದ್ರೆ ಅವರಿಗೆ ನಮ್ಮ ದೇಶದ ಬಗ್ಗೆ ಏನಾದರೂ ಒಂದು ಮಾಡಬೇಕು ಅಥವಾ ಹೊಸತನವನ್ನು ಕಾಣಬೇಕು. ಅವರಿಗೆ ನಾನು ಮೊದಲನೇದಾಗಿ ನಮ್ಮೆಲ್ಲ ಪಕ್ಷದ ಹಿರಿಯ ಕಿರಿಯ ಕಾರ್ಯಕರ್ತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಮಕ್ಕಳೇ ನೀವು ಕೂಡ ಮುಂದೊಂದು ದಿನ ಹೇಗೆ ಜೈ ಶ್ರೀರಾಮ್ ಎಂಬ ಆ ಒಂದು ಭಾವನಾತ್ಮಕ ನಿಮ್ಮಲ್ಲಿ ತುಡಿತಾ ಇದೆ, ಇದು ಖಂಡಿತವಾಗಿ ನೆರವೇರುವಂಥ ಶಕ್ತಿ ಇವತ್ತು ನಮ್ಮ ಅಣ್ಣ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಒಳ್ಳೆ ಮಾರ್ಗದರ್ಶನ ಸಿಗಲಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ನೀವು ನಡೆಯುವಂಥ ದಾರಿಯಲ್ಲಿ ಎಷ್ಟೇ ಕಲ್ಲು ಮುಳ್ಳುಗಳಿರಲಿ, ನಾವು ಕೂಡ ಯಾರು ಕೂಡ ಇಲ್ಲಿ ಕೂತವರು ಹಾಸಿಗೆ ಮೆತ್ತನೆಯ ಹಾಸಿಗೆಯಿಂದ ಬಂದವರಲ್ಲ. ದಯವಿಟ್ಟು ಮಕ್ಕಳೇ, ನಿಮ್ಮಲ್ಲಿ ನಾವೊಂದು ಆಶ್ರಮದಲ್ಲಿದ್ದೇವೆ, ಸಂಸ್ಥೆಯಲ್ಲಿದ್ದೇವೆ ಎಂಬ ಆ ಒಂದು ಕೀಳರಿಮೆಯನ್ನು ಮನಸ್ಸಿನಿಂದ ತೆಗೆದು ನೀವು ಖಂಡಿತವಾಗಿಯೂ ನಮ್ಮ ಕುತ್ತಾರು ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಹೆಸರನ್ನು ಕೊಡುವಂಥ ಮಕ್ಕಳಾಗಿ ಸಂಸ್ಥೆಯಲ್ಲಿ ಮಣ್ಣಿನಲ್ಲಿ ಬೆಳೆಯಿರಿ ಅಂತ ಹೇಳ್ತಾ, ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನನ್ನೆಲ್ಲ ಸುರೇಶ್ ಅಣ್ಣ ಇರ್ಬೋದು, ಇಲ್ಲಿರುವಂಥ ಎಲ್ಲ ನನ್ನ ಹಿರಿಯರು, ನಿಮಗೆ ಗೊತ್ತಿರ್ಬೋದು, ಏನಾದರೂ ಇಲ್ಲಿ ಸಮಸ್ಯೆ ಆಗುವಾಗ ಮೊದಲನೇದಾಗಿ ನಮಗೆ ಫೋನ್ ಬರೋದು ನನಗೆ ಬಾಬಣ್ಣಂದು, ಅಲ್ಪ ಅಂಚಾಂಡ್ ದಾದಣ್ಣ ಮನ್ಪು ಲೆಕ್ಕ ಅಂತೇಳಿ. ಹಾಗಿರುವಾಗ ಇವರೆಲ್ಲ ನಮಗೆ ಇನ್ಸ್ಪಿರೇಷನ್. ಬಾಬಣ್ಣ ಇರ್ಬೋದು, ನಮ್ಮ ಸಂಜುವಣ್ಣ ಇರ್ಬೋದು, ನಿತ್ಯ ನಿರಂತರವಾಗಿ ಈಗಾಗಲೇ ಸರ್ ಹೇಳಿದಾಗೆ ಒಂದು ಸಂಘಟನಾತ್ಮಕ, ನಮ್ಮೆಲ್ಲರ ಉದ್ದೇಶ ಒಂದೇ, ಸ್ವಾರ್ಥ ಇಲ್ಲ. ನಮಗೆ ಸದೃಢವಾದಂಥ ಭಾರತ ಬೇಕು, ನಮ್ಮನ್ನು ಆಳುವಂಥ ನಾಯಕ ಅವನು ನಿಷ್ಪಕ್ಷಪಾತವಾಗಿರ್ಬೇಕಂತೇಳಿ. ಅಂಥ ನಾಯಕನನ್ನು ಶ್ರೀರಾಮ್ಜಿಯವರ ಆಶೀರ್ವಾದದ ಜೊತೆಗೆ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಇದನ್ನು ಉಳಿಸುವ ಬೆಳೆಸುವಂಥ ಶಕ್ತಿ ಮುಂದೆ ನೀವು ಆಗ್ತೀರಾ ಅಂತ ಹೇಳ್ತಾ ಮತ್ತೊಮ್ಮೆ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿ. ಆತ್ಮೀಯ ಕಾರ್ಯಕರ್ತ ವಸಂತರವರು
ಈ ಒಂದು ಯೋಜನೆಯನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮ ದೇಶದ ಪ್ರಧಾನ ಸೇವಕ ಕಳೆದ 5 ವರ್ಷಗಳಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಈ ದೇಶವನ್ನು ಮುನ್ನಡೆಸಿದವರು. ಕೆಲವೊಂದು ಚಾರಿತ್ರಿಕ ನಿರ್ಧಾರಗಳು, ಅದು ನೋಟ್ ಬ್ಯಾನ್ ಇರ್ಬೋದು, GST ಇರ್ಬೋದು, ಮಿಲಿಟರಿಯವರಿಗೆ ಕೊಟ್ಟ ಅಧಿಕಾರ ಇರ್ಬೋದು, ಇದನ್ನೆಲ್ಲ ನಾವು ಯಾವತ್ತೂ ಕೂಡ ಮರೆಯುವಂತಿಲ್ಲ. ಕಳೆದ ಸ್ವಾತಂತ್ರ್ಯೋತ್ತರದ ಯಾವುದೇ ಒಂದು ಪ್ರಧಾನಿ ಮಾಡದಂತಹ ಚಾರಿತ್ರಿಕ ದಿಟ್ಟ ನಿರ್ಧಾರಗಳನ್ನು ಸನ್ಮಾನ್ಯ ಮೋದಿಯವರು ಮಾಡಿದ್ದಾರೆ. ಅವರ ವಿಜಯೋತ್ಸವವನ್ನು ನಾವು ಪ್ರತಿ ಗ್ರಾಮದಲ್ಲಿ ಕೂಡ ಆಚರಿಸಿದ್ದೇವೆ. ನಿನ್ನೆ ಸಾರ್ವತ್ರಿಕವಾಗಿ ನಮ್ಮ MP ಅವರ ಒಟ್ಟಿಗೆ ನಾವು ಆಚರಿಸಿದ್ದೇವೆ. ಆದರೆ ಇಲ್ಲಿ ಆಚರಿಸುವಂಥ ಉತ್ಸವ ಅದು ನಮಗೆಲ್ಲರಿಗೂ ಒಂಥರ ಮೈನವಿರಲಿಸುವಂತಹ ಒಂದು ಕಾರ್ಯಕ್ರಮ. ಈ ಮಕ್ಕಳೊಂದಿಗೆ ಸೇರಿಕೊಂಡು ನಾವು ಕೂಡ ನಿಮ್ಮೊಟ್ಟಿಗೆ ಸೇರಿಕೊಂಡು ಮೋದಿಯವರ ವಿಜಯೋತ್ಸವವನ್ನು ಆಚರಿಸಬೇಕು ಅಂತೇಳಿ ಇವತ್ತು ನಮ್ಮ ವಸಂತನವರು ತೀರ್ಮಾನ ಮಾಡಿದ್ದಾರೆ. ಅದಕ್ಕಾಗಿ ಅವರು ಹೈದರಾಬಾದಿನಿಂದ ವಿಜಯವಾಣಿ ಎನ್ನುವರ ಸಹಾಯವನ್ನು ಕೇಳಿ ನಿಮಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಸಿದ್ದಾರೆ. ಹೆಚ್ಚು ಇಲ್ಲಿ ರಾಜಕೀಯ ಮಾಡೋದು ಪ್ರಸ್ತುತವಲ್ಲ. ಯಾಕೆಂತ ಹೇಳಿದರೆ ನಿಮಗೆ ಆ ರಾಜಕೀಯದ ವಿಷಯವೇ ಗೊತ್ತಿಲ್ಲ, ನಾವು ಮಾತಾಡೋದು ತಪ್ಪಾಗುತ್ತೆ. ಆದ್ದರಿಂದ ಇಲ್ಲಿ ಇದ್ದ ಎಲ್ಲ ಮಕ್ಕಳು ಕೂಡ ಮುಂದಿನ ಸಭ್ಯ ನಾಗರಿಕರಾಗಿ ಈ ದೇಶದ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ನಿಮಗೆ ಲಭಿಸಲಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಒಂದು ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರು ಇದರ ಸಂಚಾಲಕರು ನಮ್ಮೆಲ್ಲರ ಮಾರ್ಗದರ್ಶಕರಾದ ಗೌರವಾನ್ವಿತ P. ಅನಂತಕೃಷ್ಣ ಭಟ್ರವರು ಹಲವಾರು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟು ಇವತ್ತು ನಡೆಯುವಂಥದ್ದು ನಮ್ಮ ದೇಶದ ಪ್ರಧಾನಿಯಾಗಿ ಮತ್ತೊಂದು ಅವಧಿಗೆ ಚುನಾಯಿತರಾದಂತಹ ನಮ್ಮ ನರೇಂದ್ರ ಮೋದಿಜಿಯವರ ವಿಜಯೋತ್ಸವ ಇಡೀ ದೇಶದ ವಿಜಯೋತ್ಸವ ಅಂತ ನಾವೆಲ್ಲ ಮಾಡ್ತಾ ಇದ್ದೇವೆ. ಅದರಲ್ಲೂ ಕೂಡ ವಿಶೇಷವಾಗಿ ಒಂದು ಕ್ಷಣ ನಾನು ಮೌನವಾಗಿ ಬಿಟ್ಟೆ. ಆ ಪ್ರಾರಂಭದಲ್ಲಿ ಮಕ್ಕಳು ಆಡಿದಂತಹ ಆ ಒಂದು ಸಾಮೂಹಿಕ ಗೀತೆ ಈ ಮಕ್ಕಳಿಗೆ ಈ ಒಂದು ಆಶ್ರಮದಲ್ಲಿ ಯಾವ ರೀತಿಯಾದ ಒಂದು ಸಂಸ್ಕಾರವನ್ನು, ಒಂದು ಸಂಸ್ಕೃತಿಯನ್ನು ತಾವು ನೀಡಿದ್ದೀರಿ ಎಂಬುದು ಅದರಲ್ಲಿ ನಮಗೆ ಗೊತ್ತಾಗಿದೆ. ಬಹಳ ಸುಂದರವಾಗಿ ಆ ಸಾಮೂಹಿಕ ಗೀತೆಯನ್ನು ಆಡಿದ ರೀತಿ ಖಂಡಿತವಾಗಿಯೂ P. A. ಭಟ್ರು ಹೇಳಿದಂತೆ ಇಡೀ ದೇಶದ ಭವಿಷ್ಯ ನಿಮ್ಮಂಥ ಮಕ್ಕಳಲ್ಲಿರುವಂಥದ್ದು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಈ ಒಂದು ನಿಮ್ಮ ಮನೆಯಲ್ಲಿ ಯಾವೆಲ್ಲ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸ್ತಾರೆ ಅದೆಲ್ಲವನ್ನು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಲ್ಲೂ ಕೂಡ ಮೋದಿಜಿಯವರ ಇಡೀ ಜೀವನಾದರ್ಶವನ್ನು ನಾವು ಅಳವಡಿಸಿಕೊಳ್ಳಲಿಕ್ಕಾಗದಿದ್ದರೂ ಕೂಡ ಸ್ವಲ್ಪ ಮಟ್ಟ ಆದರೂ ನಾವು ಅದನ್ನು ಅಳವಡಿಸಿಕೊಂಡಾಗ ನಾವೊಂದು ಈ ದೇಶದ ಉತ್ತಮ ಪ್ರಜೆಯಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ನಮ್ಮ ವಸಂತ ಸುವರ್ಣರವರಿಗೆ ಮತ್ತು ಈ ಒಂದು ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟಂಥ ಗೌರವಾನ್ವಿತ P. A. ಭಟ್ ಅವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಒಂದೆರಡು ಮಾತು ಅರ್ಪಿತಾ ಅವಳು ಡಿಗ್ರಿ ಈಗ ಕಂಪ್ಲೀಟ್ ಮಾಡ್ತಾ ಇದ್ದಾಳೆ. ಅವಳಿಂದ ಒಂದೆರಡು ಮಾತು. ಇವತ್ತು ಮೋದಿಯವರ ವಿಜಯೋತ್ಸವದ ಮೋದಿಯವರು ವಿನ್ ಆಗಿದ್ದಕ್ಕೆ ನಮಗೆಲ್ಲರಿಗೂ ಸಹ ಒಂದು ಅನ್ನದಾನವನ್ನು ಮಾಡುವ ಪ್ರಯುಕ್ತ ಒಂದು ಸಂಭ್ರಮಾಚರಣೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲರಿಗೂ ಸಹ ಇದು ತುಂಬ ಸಂತಸದ ವಿಚಾರ. ಮೊದಲನೇ ಬಾರಿ ಮತದಾನ ಮಾಡಿದ ನಾವು ಸಹ ಅಷ್ಟೇ ಹುರುಪಿನಿಂದ ಆ ಒಂದು ವಿಜಯೋತ್ಸವಕ್ಕೆ ಕಾಯ್ತಾ ಇದ್ವಿ. ಇವತ್ತು ನಮ್ಮ ಆ್ಯಕ್ಚುಲಿ ಹೇಳಬೇಕಂದ್ರೆ ವೋಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಕಾಲೇಜಿಗೆ ಬಂದು ಈ ಸಲ ಯಾರು ವಿನ್ ಆಗ್ಬೋದು ಒಪಿನಿಯನ್ ಹೇಳಿ ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲರೂ ಸಹ ಮೋದಿ 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 ಅಂತಲೇ ಹೇಳ್ತಾ ಇದ್ರು. ಹಾಗೆ ಅದೆಲ್ಲ ವಿಜಯೋತ್ಸವ ಓಟ್ ಆಯಿತು, ಅದರ ಫಲಿತಾಂಶ ಸಹ ಬಂತು. ಆ ನಂತರ ಸಹ ಈ ವಾಟ್ಸಪ್ ಅದರಲ್ಲೆಲ್ಲ ಹರಿದಾಡ್ತಾ ಇತ್ತು. ಅಂದಿನ ನರೇಂದ್ರ ಸ್ವಾಮಿ ವಿವೇಕಾನಂದರನ್ನು ನೋಡಲಿಲ್ಲ, ಆದರೆ ಅದೇ ರೀತಿಯ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಯನ್ನು ಇವತ್ತಿನ ನಾವು ನರೇಂದ್ರ ಮೋದಿಜಿ ಅವರಲ್ಲಿ ನೋಡ್ತಾ ಇದ್ದೇವೆ ಅಂತ ಎಷ್ಟೋ ಕಡೆಯಲ್ಲಿ ಹೇಳ್ತಾ ಇದ್ದಾರೆ. ಅದು ಸತ್ಯ ಕೂಡ. ಮತ್ತು ಮತದಾನ ಆಗುವ ಮುಂಚೆ ಅನೇಕ ಜನರು ಹೇಳಿರಬಹುದು ಎರೆಗೂ ಓಟು ಪಂಡ ದಾನೆಯ ನಮ್ಮನಿಲ್ಲದ ಗತಿ ಇಂಚೆನತ ಒಂದು ಸರಿಯಪ್ಪನ ಉಂಡ ಅಂತ. ಖಂಡಿತವಾಗಿಯೂ ಇದೆಲ್ಲರೂ ಸಹ ಕೇಳಿರ್ಬೋದು ಇಂತಹ ಮಾತುಗಳು. ಸಹಜವಾಗಿ ಸಾಮಾನ್ಯರ ಮನೆಗಳಲ್ಲಿ ಎಲ್ಲರೂ ಸಹ ಆಡುವಂತಹ ಸಾಮಾನ್ಯ ಮಾತು ಇದು. ಆದರೆ ಇಂತಹ ಎಲ್ಲ ಮಾತುಗಳಿಗೆ ಉತ್ತರ ಕೊಡಬೇಕಾಗಿರುವುದು ಇವತ್ತಿನ ಈ ಸರ್ಕಾರ. ಮುಂದೆ ಇದೇ ರೀತಿಯ ಅನೇಕ ಸಾಮಾನ್ಯರ ಅಪೇಕ್ಷೆಗಳನ್ನು ಸಹ ಈಡೇರಿಸಿಕೊಳ್ತಾ ಭವಿಷ್ಯ ಭಾರತ ಸುಂದರ ಸೂರ್ಯೋದಯವನ್ನು ಕಾಣಬೇಕು ಅಂತ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ. ಅಂತಹ ಅಭಿಲಾಷೆ ನಮ್ಮದು ಕೂಡ. ಹಾಗೂ ನಮ್ಮಂತಹ ಯುವಜನತೆ ಕಾರ್ಯ ಸಹ ಇದರಲ್ಲಿ ತುಂಬ ಪ್ರಾಮುಖ್ಯ ಉಳ್ಳದ್ದು. ಹಾಗೆ ಇವತ್ತು ವಿಜಯವಾಣಿ ಹೈದರಾಬಾದ್ ಇವರ ಪ್ರಯುಕ್ತ ಇವರ ನಿಟ್ಟಿನಲ್ಲಿ ಎಲ್ಲರೂ ಸಹ ಸೇರಿ ನಮಗೆ ಇವತ್ತು ಅನ್ನದಾನ ಮಾಡ್ತಾ ಇದ್ದಾರೆ. ಸೊ ನಾನು ನಮ್ಮೆಲ್ಲರ ಮಕ್ಕಳ ಪರವಾಗಿ ಸಂಸ್ಥೆಯ ಪರವಾಗಿ ಬಂದಿರುವಂತಹ ಎಲ್ಲ ಅತಿಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಮಾತನ್ನು ಕೊನೆಗೊಳಿಸಿ ಗೆಲುವು ಸಾಧಿಸಿದಂಥ BJP ನಮ್ಮ ನರೇಂದ್ರ ಮೋದಿ ಅವರು ಎರಡನೇ ಬಾರಿ ಪ್ರಧಾನಮಂತ್ರಿ ಆದದ್ದು ನಮಗೆಲ್ಲರಿಗೂ ಸಂತೋಷದ ವಿಷಯ. ಈ ಖುಷಿಯಲ್ಲಿ ನಮ್ಮ ಹೈದರಾಬಾದ್ನ ಉದ್ಯಮಿ
ವಿಜಯವಾಣಿ ಶೆಟ್ಟಿ ಇವರು ಈ ಖುಷಿಯಲ್ಲಿ ಎಲ್ಲ ನಮ್ಮ ಬಾಲ ಸಂರಕ್ಷಣಾ ಕೇಂದ್ರದ ಮಕ್ಕಳಿಗೊಂದು ಊಟವನ್ನು ಕೊಡುವ ಮೂಲಕ ಅವರ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಮೊದಲಾಗಿ ಒಂದು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ರತ್ನ ಎಜುಕೇಷನ್ ದೇರ್ಲಕಟ್ಟೆ ರವೀಂದ್ರ ಶೆಟ್ಟಿ ಇವರಿಗೆ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ಬಾಲ ಸಂರಕ್ಷಣಾ ಕೇಂದ್ರದ ಅನಂತಕೃಷ್ಣ ಭಟ್ ಸಂಚಾಲಕರು, ಮಂಗಳ ಸೇವಾ ಟ್ರಸ್ಟ್ ಬಾಲ ಸಂರಕ್ಷಣಾ ಕೇಂದ್ರದವರು, ಇವರಿಗೂ ಕೂಡ ನಾವು ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬರು ಅತಿಥಿಯಾಗಿ ಬಂದಿದ್ದಾರೆ, ಶರಣ್ ಪಂಪೇಲ್. ಇವರು ವಿಶ್ವ ಹಿಂದೂ ಪರಿಷತ್ನ ವಿಭಾಗದ ಕಾರ್ಯದರ್ಶಿಯಾಗಿದ್ದಾರೆ. ಇವರಿಗೂ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಹಾಗೆ ಹಿರಿಯರಾದ ನಮ್ಮ ಸಂಜೀವ್ ಶೆಟ್ಟಿ ಅವರು ಬಂದಿದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಹಾಗೆ ಬಾಬು ಶೆಟ್ಟಿ, ಹಿರಿಯರಾದ ಬಾಬು ಶೆಟ್ಟಿ ಕೂಡ ಅವರಿಗೂ ಧನ್ಯವಾದ ಕೊಡ್ತಿದ್ದೇನೆ. ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಧನಲಕ್ಷ್ಮಿ ಗಟ್ಟಿ ಅವರು ಕೂಡ ಬಂದಿದ್ದಾರೆ, ಅವರಿಗೂ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ನಮ್ಮ ಸುರೇಶ್ ಶೆಟ್ಟಿ ಅಂಬ್ಲಮಗರು, ಇವರಿಗೂ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ಶ್ರೀಮತಿ ಗಾಯತ್ರಿ ಅನಂತ ಕೃಷ್ಣ ಇವರು ಕಮಿಟಿಯ ಸದಸ್ಯರು, ಇವರಿಗೂ ಕೂಡ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಹಾಗೆ ಕ್ಷೇಮ ಪಾಲಕಿ ಶ್ರೀಮತಿ ಭಾಗೀರಥಿ ಇವರಿಗೂ ಕೂಡ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಎಲ್ಲ ಮಕ್ಕಳಿಗೂ ಕೂಡ ಎಲ್ಲರಿಗೂ ಒಮ್ಮೆಲೆ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಹಾಗೆ ವಸಂತರವರಿಗೂ ನಮ್ಮ 2 ತಿಂಗಳಿನಿಂದ ಈ ಮುಂಬೈಯಲ್ಲಿ ಉದ್ಯಮವನ್ನು ಬಿಟ್ಟು ಇಲ್ಲಿ ಬಂದು ಎಲ್ಲ ಇಲ್ಲಿ ಎಲೆಕ್ಷನ್ನಲ್ಲಿ ಒಳ್ಳೆಯ ಕೆಲಸ ಮಾಡಿದವರು, ಅವರಿಗೂ ಕೂಡ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಅದಲ್ಲದೆ ಇಂದಿನ ಈ ವ್ಯವಸ್ಥೆಯನ್ನು ಕೂಡ ಇವರ ಮುಖಾಂತರ ನಡೆದಿದೆ. ಇವರಿಗೆ ಇನ್ನೊಮ್ಮೆ ಧನ್ಯವಾದವನ್ನು ಕೋರುತ್ತಾ, ಹಾಗೂ ಎಲ್ಲ ಮಕ್ಕಳಿಗೆ, ಈ ಎಲ್ಲ ಸಂಚಾಲಕರಿಗೆ, ಅವರ ಪತ್ರಕರ್ತ ಮಿತ್ರರಿಗೆ ಹಾಗೂ ಹೊಸ ಕುರಲ್ನವರಿಗೂ ಎಲ್ಲರಿಗೂ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ.